ನಮ್ಮ ಜೊತೆ ಈಗ ಹೈಕೋರ್ಟ್ನ ಹಿರಿಯ ವಕೀಲರಾದಂತಹ ಅರುಣ್ ಶ್ಯಾಮ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ಗಡಿಪಾರು ಆದೇಶದಿಂದ ಕರಾವಳಿಯ ಕೋಮು ಗಲಾಟೆಯನ್ನ ನಿಯಂತ್ರಿಸಲು ಸಾಧ್ಯನಾ ಅನ್ನೋದು ಮೊದಲ ಪ್ರಶ್ನೆ ನಿಮ್ಗೆ. ನನ್ನ ಪ್ರಕಾರ ಖಂಡಿತ ಗಡಿಪಾರು ಅನ್ನುವಂಥದ್ದು ಈ ಸಮಸ್ಯೆಗೆ ಪರಿಹಾರ ಅಲ್ಲ. ಓಕೆ. ಸಹಬಾಳ್ವೆ ಅನ್ನುವಂಥದ್ದು ಸಮನ್ವಯತೆ ಅನ್ನುವಂಥದ್ದು ಬರ್ಬೇಕಾದ್ರೆ ಅದಕ್ಕೆ ಬೇರೆ ತರದ ಮಾರ್ಗ ಅನುಸರಿಸುವುದು ಒಳ್ಳೇದು. ಯಾಕಂದ್ರೆ ಈ ಗಡಿಪಾರು ಮಾಡೋದ್ರಿಂದ ಅಥವಾ ಯಾವುದೋ ಒಂದಷ್ಟು ಜನ ಕಾರ್ಯಕರ್ತರನ್ನ ಅಥವಾ ಯಾವುದೋ ಒಂದು ಅಮಾಯಕರನ್ನ ಒಂದು ಪಕ್ಷಕ್ಕೆ ಒಂದು ಸಿದ್ಧಾಂತಕ್ಕೆ ಸೇರಿದ್ದಾರೆ ಅನ್ನೋ ಕಾರಣಕ್ಕೆ ಇವರು ಟಾರ್ಗೆಟ್ ಮಾಡ್ತಾ ಹೋದ್ರೆ ಇನ್ನಷ್ಟು ಉದ್ರೇಕ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಅದು ಪರಿಹಾರ ಅಲ್ಲ. ಓಕೆ ಸರ್, ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ವೇಷ ಭಾಷಣದ ಮೇಲೆ ಒಂದು FIR ದಾಖಲಾಗಿರುವಂತದ್ದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವರು ಸಹಜವಾಗಿ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡಿರುವಂತದ್ದು ಮತ್ತು ಮಾತಾಡುವಾಗ ಬೇರೆ ಬೇರೆ ತರದ ಅವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಸಂವಿಧಾನದಲ್ಲಿ ಎಲ್ಲರಿಗೂ ಅವರದೇ ಅಭಿಪ್ರಾಯಗಳನ್ನ ಹೇಳುವಂತ ಅವಕಾಶ ಇದೆ. ಹಾಗೆ ಅಂತೇಳಿ ಅದರಿಂದಾಗಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗುವಂತದ್ದು ಅಥವಾ ಇನ್ನೊಂದು ಸಮುದಾಯಕ್ಕೆ ತೊಂದರೆ ಆಗ್ಬಾರ್ದು ಅನ್ನುವಂಥದ್ದು ಅಥವಾ ಇನ್ನೊಂದು ಗುಂಪಿಗೆ ತೊಂದರೆ ಆಗ್ಬಾರ್ದು ಅನ್ನುವಂಥದ್ದು ಇರುವಂತದ್ದು. ಅದು ಒಂದು ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅದರ ಒಳಗಡೆ ಚೌಕಟ್ಟಿನ ಒಳಗಿರ್ಬೇಕು ಅಂತೇಳಿ ಅವರು ಮಾತನಾಡಿರ್ತಕ್ಕಂಥದ್ರಲ್ಲಿ ದಂಗೆ ಮಾಡುವಂತದ್ದು ಅಥವಾ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತ ಉದ್ದೇಶ ಏನು ಅವರಿಗೆ ಇರ್ಲಿಲ್ಲ. ಅವರು ಸಹಜವಾಗಿ ಸಮುದಾಯವನ್ನು ಉದ್ದೇಶಿಸಿ ಹಿರಿಯರಾಗಿ 4 ಮಾತಾಡಿದ್ದಾರೆ, ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಸೊ ಯಾವ್ದಾದ್ರು ಈ ತರ ದುರುದ್ದೇಶದಿಂದ ಭಾಷಣ ಮಾಡಿದ್ರೆ ಕೇಸ್ ಹಾಕುವುದಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ. ಅವರು ಅಂತ ದುರುದ್ದೇಶವೇ ಇಲ್ಲದೆ ಇರೋದ್ರಿಂದ ಕೇಸೋದು ಯಾವ್ದು ಕಾನೂನಿನ ವ್ಯಾಪ್ತಿಯಲ್ಲಿ ನಿಲ್ಲಿಕ್ ಸಾಧ್ಯನೇ ಇಲ್ಲ. ಈ ಗಡಿಪಾರು ಆದೇಶ ಆದ್ಮೇಲೆ ಇದರ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಸರ್? ಗಡಿಪಾರು ಆದೇಶ ಮಾಡಿದಾಗ ಆಕ್ಚುಲಿ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಹಿಯರಿಂಗ್ ಕೊಟ್ಟು ಆಮೇಲೆ ಮಾಡ್ಬೇಕು ಅಂತಿರೋದು. ಇವೆಲ್ಲ ಹೇಗೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಂವಿಧಾನದತ್ತವಾದ ಹಕ್ಕಿದೆ, ಬದುಕುವಂತ ಹಕ್ಕಿದೆ. ಬದುಕುದಂದ್ರೆ ಖಾಲಿ ಅದೇನೋ ಪ್ರಾಣಿಗಳು ಬದುಕಿದಾಗಲ್ಲ, ಅವರದೇ ಆದ ಘನತೆ ಗೌರವದೊಂದಿಗೆ ಬದುಕುವಂತ ಹಕ್ಕು ಇದೆ. ಸೊ ಈ ಪ್ರಕ್ರಿಯೆಯಿಂದಾಗಿ ತಮ್ಮ ಬದುಕುವ ಹಕ್ಕಿಗೆ ಘಾಸಿ ಆಗ್ತದೆ, ನಂಬರ್ 1. ಇನ್ನೊಂದು ಏನಂದ್ರೆ, ಎರಡನೇ ವಿಚಾರ ಏನಂದ್ರೆ, ಈ ತರದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ಮೆಂಟ್, ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂತ ಕರಿತೀವಿ. ಒಂದು ಕಡೆಯಿಂದ ನಮ್ಗೆ ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಎಲ್ಲಿ ಬೇಕಾದ್ರೂ ನಾವು ಇರಬಹುದು ದೇಶದಲ್ಲಿ. ಭಾರತೀಯ ಪ್ರಜೆಯಾಗಿ ಅವರವರ ಇಚ್ಛೆಗೆ ಅನುಸಾರ ಎಲ್ಲಿ ಬೇಕಾದ್ರೂ ವಾಸಿಸಬಹುದು. ಆ ಫ್ರೀಡಮ್ ಆಫ್ ಮೂವ್ಮೆಂಟ್ ಗೆ ಕೂಡ ಇದು ಅಡ್ಡ ಬರುತ್ತದೆ. ಹಾಗಾಗಿ ಸಂವಿಧಾನದ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗುವಂತಹ ಒಂದು ಸಂದರ್ಭ. ಆ ಮೂಲಭೂತ ಹಕ್ಕನ್ನ ಇವರಿಗೆ ಸಿಗದ ತರ ಅದನ್ನ ಮೊಟಕುಗೊಳಿಸಿ ಇವರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಡಿಪಾರು ಮಾಡುವಂತದ್ದು. ಅದನ್ನ ಮಾಡಬೇಕು ಅಂತ ಆದಾಗ ಕಾನೂನು ಪ್ರಕಾರ ಎಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಕಾನೂನಲ್ಲಿ ಹೇಳಿರುವಂತಹ ಪ್ರತಿಯೊಂದು ಅಂಶವನ್ನು ಫಾಲೋ ಮಾಡ್ಬೇಕಾಗತ್ತೆ. ಯಾವ್ದಾದ್ರೂ ಒಂದು ಸಣ್ಣ ಲೋಪ ಆದ್ರೂ ಕೂಡ ಆ ಆದೇಶ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ ಅದಕ್ಕೆ. ಯಾಕಂದ್ರೆ ನೀವು ಒಬ್ಬರ ಸಂವಿಧಾನದತ್ತವಾದ ಮೂಲಭೂತ ಹಕ್ಕನ್ನ ತೆಗಿತಾ ಇದ್ದೀರಿ. ಹಾಗಾಗಿ ಒಂದು ಸಣ್ಣ ಕಾನೂನಿನ ಹೊರತಾದ ಪ್ರಕ್ರಿಯೆ ಕೂಡ ತುಂಬಾ ಸೀರಿಯಸ್ ಆಗಿ ಅದನ್ನ ಕಾನೂನು ಕೋರ್ಟ್ಗಳಲ್ಲಿ ಪರಿಗಣಿಸಬೇಕಾಗ್ತದೆ. ಪ್ರತಿಯೊಂದು ಏನೇನು ಪ್ರೊಸೀಜರ್ ಹೇಳಿದ್ದಾರೆ ಕಾನೂನಿನಲ್ಲಿ ಅದಷ್ಟನ್ನು ಫಾಲೋ ಮಾಡ್ಬೇಕು ಅನ್ನುವಂಥದ್ದು ಇರುವಂತದ್ದು. ಮೇಜರ್ ಅಂದ್ರೆ ಅವರಿಗೆ ಅಪರ್ಚುನಿಟಿ ಆಫ್ ಹಿಯರಿಂಗ್, ಅವರನ್ನ ನೋಟಿಸ್ ಕೊಟ್ಟು ಅವರಿಗೆ ಸಮಜಾಯಿಷಿ ಕೇಳಿ ಅವರನ್ನ ಹಿಯರಿಂಗ್ ಮಾಡಿ ಮಾಡ್ಬೇಕಾಗತ್ತೆ. ಅದು ಆ ನೋಟಿಸ್ ಕೂಡ ಯಾವ ತರದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನುವಂಥದ್ದು ಸಾಕಷ್ಟು ಬಾರಿ ಹೈಕೋರ್ಟ್ ಬೇರೆ ಬೇರೆ ಪ್ರಕರಣದಲ್ಲಿ ಹೇಳಿದೆ. ಸೊ ಅದರ ಹೊರತಾಗಿ ಮಾಡಿದಂತ ಯಾವುದೇ ಈ ತರ ಗಡಿಪಾರು ಆದೇಶ ಕೂಡ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ, ಅದು ಮತ್ತೆ ಕೋರ್ಟ್ ನಲ್ಲಿ ಸ್ಟ್ಯಾಂಡ್ ಆಗೋದು ಇಲ್ಲ. ಈ ರೀತಿ ಆದೇಶದಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು ಸರ್? ಏನು ಇವರು ಒಂದಷ್ಟು ದಿವಸ ಇವೆಲ್ಲ ಏನು ಅಂದ್ರೆ ಇಂತ ಒಂದು ಸಂದರ್ಭದಲ್ಲಿ ತಾವೇನೋ ಮಾಡ್ತಾ ಇದ್ದೀವಿ, ತಾವೇನೋ ಬೆದರಿಸುವಂತ ಒಂದು ಪ್ರಕ್ರಿಯೆ ತರ ಮಾಡ್ತಾರೆ, ರುಟೀನ್ ಆಗಿ ಮಾಡ್ತಾರೆ. ಬಟ್ ಕೋರ್ಟ್ಗಳಲ್ಲಿ ಅದು ಸ್ಟ್ಯಾಂಡ್ ಆಗದೆ ಇರೋದ್ರಿಂದ ಒಂದಷ್ಟು ದಿವಸಕ್ಕೆ ಅವೆಲ್ಲವೂ ಪ್ರಕ್ರಿಯೆ ತಡೆಯಾಜ್ಞೆ ಮತ್ತೊಂದು ಬರೋದ್ರ ಮೂಲಕ ನಿಂತು ಹೋಗ್ತದೆ. ಆಮೇಲೆ ಮರೆತು ಹೋಗ್ತದೆ ಜನಕ್ಕೂ ಕೂಡ ಸ್ವಾಭಾವಿಕ. ಈಗಿನ ಉದ್ವಿಗ್ನ ಸ್ಥಿತಿ ಅಥವಾ ಒಂದು ಪರಿಸ್ಥಿತಿ ಏನು ಇವರು ಮಾಡ್ಕೊಂಡಿದ್ದಾರೆ, ಅದರಿಂದಾಗಿ ಈ ತರದ ಪ್ರಕ್ರಿಯೆ ಶುರು ಮಾಡಿರುವಂತದ್ದು ಅದರ ಒಂದು ಭಾಗವಾಗಿ.
ಒಂದು ಸ್ವಲ್ಪ ದಿವಸದಲ್ಲಿ ಜನರಿಗೆ ಮರೆತು ಹೋಗೋ ಟೈಮಲ್ಲಿ ಇದು ಕೂಡ ಕೋರ್ಟ್ ನಲ್ಲಿ ತಡೆಯಾಜ್ಞೆ ಬರುವ ಮುಖಾಂತರ ಅಥವಾ ಕ್ವಾಶ್ ಆಗುವ ಮುಖಾಂತರ ಹೋಗ್ಬಿಡ್ತದೆ. ಓಕೆ ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ.